ಆ ವೃದ್ಧೆಯ ಪತಿ ಇಹಲೋಕ ತ್ಯಜಿಸಿ 10 ವರ್ಷ ಆಗಿದೆ. ಬಾಳಿಗೆ ಬೆಳಕಾಗಿದ್ದ ಓರ್ವ ಮಗ 18ರ ಹರೆಯದಲ್ಲಿ ಅಸುನೀಗಿದ್ದಾನೆ. ಹಲವು ವರ್ಷಗಳಿಂದ ಮನೆಯಲ್ಲಿ ಏಕಾಂಗಿಯಾಗಿದ್ದರೂ ಛಲದಿಂದ ಜೀವನ ಸಾಗಿಸುತ್ತಿದ್ದ ವೃದ್ಧೆಯ ಮೇಲೆ ಪ್ರಕೃತಿಗೂ ಮನಸ್ಸು. ಅಷ್ಟಕ್ಕೂ ಆ ವೃದ್ಧೆಯ ಕಥೆಯಾದ್ರೂ ಏನು, ಈ ವರದಿ ನೋಡಿ. ಈ ಬಡ ವೃದ್ಧೆಯನ್ನ ಒಮ್ಮೆ ನೋಡಿ, ಈ ವೃದ್ಧೆಯ ಪರಿಸ್ಥಿತಿ ನೋಡಿದ್ರೆ ಎಂತವರ ಕರುಳು ಚುರನ್ನುತ್ತೆ. ಕಳೆದ ಹಲವು ವರ್ಷಗಳಿಂದ ಮನೆಯಲ್ಲಿ ಏಕಾಂಗಿಯಾಗಿದ್ರೂ ಛಲದಿಂದ ಜೀವನ ಸಾಗಿಸ್ತಾ ಇದ್ದ ವೃದ್ಧೆಯ ಮೇಲೆ ಪ್ರಕೃತಿಗೂ ಮುನಿಸೇನು. ಕಳೆದ ಮಳೆಗಾಲದಲ್ಲಿ ಮನೆಗೆ ಸಿಡಿಲು ಬಡಿದು ವಿದ್ಯುತ್ ವೈರಿಂಗ್ ಕರಟಿ ಹೋಗಿತ್ತು. ಅಡುಗೆ ಮನೆಯ ಹಿಂಚುಗಳು ಮುರಿದು ಬಿದ್ದು ಮಳೆ ನೀರೆಲ್ಲ ಮನೆಯೊಳಗೆ ತುಂಬಿಕೊಳ್ತಾ ಇತ್ತು. ಶೌಚಾಲಯದ ಗೋಡೆ ಪ್ರತ್ಯೇಕಗೊಂಡು ಕುಸಿಯುವ ಹಂತದಲ್ಲಿತ್ತು. ವೃದ್ಧಾಪ್ಯದಲ್ಲಿ ಏಕಾಂಗಿಯಾಗಿ ಬದುಕ್ತಾ ಇದ್ದ ತನಗೇಕೆ ಈ ಶಿಕ್ಷೆಯಂತ ಕೊರಗ್ತಾ ಇದ್ದ ಈ ಬಡ ವೃದ್ಧೆಗೆ ಬಂಟ್ವಾಳದ ಜೆಸಿಐ ಸಂಸ್ಥೆ ಆಸರೆಯಾಗಿದೆ. ಕಳೆದ ಮಾರ್ಚ್ 8ರಂದು ಕುಕ್ಕಿಪಾಡಿ ಗ್ರಾಮ ಪಂಚಾಯತ್ ಸಭಾಂಗಣದಲ್ಲಿ ಜೆಸಿಐ ಬಂಟ್ವಾಳ ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ನಡೆದ ವಿಶ್ವ ಮಹಿಳಾ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಕುಕ್ಕಿಪಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲಿಯ ನಡುಗೋಡು ಗ್ರಾಮದ ಬದ್ಯಾರುವಿನ ಸುಂದರಿ ಶೆಟ್ಟಿಯವರ ಬದುಕಿನ ಕರುಣಾಜನಕ ಕಥೆ, ಗ್ರಾಮಾಭಿವೃದ್ಧಿ ಯೋಜನೆಯ ಮೇಲ್ವಿಚಾರಕಿ ಹರಿಣಾಕ್ಷಿ ರೈ ಹಾಗೂ ಜ್ಞಾನ ವಿಕಾಸ ಸಮನ್ವಯಾಧಿಕಾರಿ ಸ್ವಪ್ನ ಜೈನ್ ಅವರ ಮೂಲಕ ಜೆಸಿ ಸದಸ್ಯರ ಗಮನಕ್ಕೆ ಬಂದಿತ್ತು. ತಕ್ಷಣ ಅವರ ಮನೆಗೆ ಹೋಗಿ ಪರಿಶೀಲನೆ ನಡೆಸಿ ಮುಂದಿನ ಭಾನುವಾರವೇ ಶ್ರಮದಾನದ ಮೂಲಕ ದುರಸ್ತಿ ಕಾರ್ಯ ನಡೆಸುವ ಬಗ್ಗೆ ಜೆಸಿಐ ಸದಸ್ಯರು ತೀರ್ಮಾನಿಸಿದ್ದಾರೆ. ಮಾನವ ಕುಲದ ಸೇವೆಯೇ ಜೀವನದ ಅತ್ಯುತ್ತಮ ಕಾರ್ಯ ಅನ್ನೋದು ಜೆಸಿ ಸಂಸ್ಥೆಯ ಧ್ಯೇಯವಾಕ್ಯ. ಅದರಂತೆ ಭಾನುವಾರ 16 ಮಂದಿ ಜೆಸಿ ಹಾಗೂ ಜೆಸಿರೆಡ್ ಸದಸ್ಯರು ಶ್ರಮದಾನದ ಮೂಲಕ ಸುಂದರಿ ಶೆಟ್ಟಿಯವರ ಮನೆ ದುರಸ್ತಿಗೊಳಿಸಿದ್ದಾರೆ. ಮನೆಯ ಅಡುಗೆ ಕೋಣೆಯ ಛಾವಣಿಯನ್ನ ಸಂಪೂರ್ಣವಾಗಿ ದುರಸ್ತಿಗೊಳಿಸಿ ಕುಸಿಯುವ ಹಂತದಲ್ಲಿದ್ದ ಶೌಚಾಲಯವನ್ನ ತೆರವುಗೊಳಿಸಿ ಪುನರ್ ನಿರ್ಮಿಸಿಕೊಟ್ಟಿದ್ದಾರೆ. ಸ್ಥಳೀಯ ವ್ಯಕ್ತಿಯೊಬ್ಬರು ರಿಯಾಯಿತಿ ದರದಲ್ಲಿ ವಿದ್ಯುತ್ ವೈರಿಂಗ್ ಮಾಡಿಕೊಟ್ಟಿದ್ರು. ಅದಕ್ಕಾಗಿ ಮಾಡಿದ್ದ ಸಾಲವನ್ನ ಜೆಸಿಐ ಸಂಸ್ಥೆ ತೀರಿಸಿದೆ. ಬದುಕಿನಲ್ಲಿ ಎಲ್ಲರನ್ನ ಕಳೆದುಕೊಂಡೆ, ಇರುವ ಮನೆಯು ನೀರು ಸೋರಿ ಕುಸಿದು ಹೋಗುತ್ತದೆ ಎನ್ನುವ ಆತಂಕದಲ್ಲಿದ್ದ ಸುಂದರಿ ಶೆಟ್ಟಿಯವರಿಗೆ ಜೆಸಿಐ ಬಂಟ್ವಾಳದ ಸದಸ್ಯರ ನೆರವು ನೆಮ್ಮದಿ ಮೂಡಿಸಿದೆ. ಬಡ ವೃದ್ಧ ಮಹಿಳೆಗೆ ಆಸರೆಯಾಗುವ ಮೂಲಕ ವಿಶ್ವ ಮಹಿಳಾ ದಿನಾಚರಣೆಯನ್ನ ಅರ್ಥಪೂರ್ಣವಾಗಿ ಆಚರಿಸಿದ ಖುಷಿ ಜೆಸಿ ಸದಸ್ಯರಲ್ಲಿದೆ. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್, ಬಂಟ್ವಾಳ.